ಡ್ರಗ್ಸ್ ವ್ಯವಹಾರ ವಿರುದ್ಧ ಸಮರ ಸಾರಿರುವಂತಹ ಉಡುಪಿ ಪೊಲೀಸರು ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಸಾಗಾಟ, ಪೂರೈಕೆ ಮತ್ತು ಸೇವನೆಯ ನಿಯಂತ್ರಣಕ್ಕೆ ಕಠಿಣ ಕ್ರಮವನ್ನು ಕೈಗೊಂಡಿದ್ದಾರೆ. ಈ ಮೂಲಕ ಡ್ರಗ್ ಪೆಡ್ಲರ್ಗಳಿಗೆ ಮತ್ತು ಡ್ರಗ್ಸ್ ವ್ಯಸನಿಗಳಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಆರಂಭಿಸಿದ್ದಾರೆ. ಉಡುಪಿ ಜಿಲ್ಲಾ ಎಸ್ಪಿ ಅಕ್ಷಯ್ ಮಚ್ಚೇಂದ್ರ ಹಾಕಿ ಅವರು ಮಣಿಪಾಲ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳ ಅಮಾನತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ದಿಟ್ಟ ನಿರ್ಧಾರ ತೆಗೆದುಕೊಂಡ ಮಾಹೆ ವಿವಿ 47 ವಿದ್ಯಾರ್ಥಿಗಳನ್ನ 1 ತಿಂಗಳು ಕಾಲೇಜಿನಿಂದ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದೆ. ಪೊಲೀಸ್ ಮತ್ತು ಮಾಹೆ ವಿವಿಯ ಆಂತರಿಕ ತನಿಖೆಯಿಂದ ಈ ಮಾದಕ ವ್ಯಸನ ಪ್ರಕರಣ ಬಯಲಾಗಿದೆ. ಮಾತ್ರವಲ್ಲ, ಇತ್ತ ಮಂಗಳೂರಿನಲ್ಲೂ ವೈದ್ಯರ ಡ್ರಗ್ಸ್ ಪ್ರಕರಣ ಭಾರಿ ಸುದ್ದಿಯಾದ ಕಾರಣ ಕರಾವಳಿಯಲ್ಲಿ ಮಾದಕ ದ್ರವ್ಯ ವ್ಯಸನದ ವಿರುದ್ಧ ಕ್ರಮಕ್ಕೆ ಎಡಿಜಿಪಿ ಅಲೋಕ್ ಕುಮಾರ್ ಸೂಚಿಸಿದ ಹಿನ್ನೆಲೆಯಲ್ಲಿ ಕ್ರಮವನ್ನ ಕೈಗೊಳ್ಳಲಾಗಿದೆ ಎಂದರು. ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಸಂಬಂಧಪಟ್ಟಂತೆ ಮಣಿಪಾಲ ಠಾಣಾ ವ್ಯಾಪ್ತಿನಲ್ಲಿ ಹಲವಾರು ಡ್ರಗ್ಸ್ ಕೇಸಸ್ನ ನಾವು ರಿಜಿಸ್ಟರ್ ಮಾಡ್ತಾ ಇದ್ದೇವೆ. ನಮ್ಮ ಕಾರ್ಯಾಚರಣೆ ಅಂಗವಾಗಿ ಸುಮಾರು ಜನ ಪೆಡ್ಲರ್ಸ್ನ ಹಿಡ್ಕೊಂಡಿದ್ದೇವೆ. ಪೆಡ್ಲರ್ಸ್ ಮೂಲಕ ಬಂದಿರತಕ್ಕಂಥ ಮಾಹಿತಿ ಮೇಲೆ ಕನ್ಸ್ಯೂಮರ್ಸ್ ಯಾರು ಮತ್ತು ಕನ್ಸ್ಯೂಮರ್ಸಿಂದ ಮತ್ತೆ ಫರ್ದರ್ ಪೆಡ್ಲರ್ಸ್ ಯಾರು, ಈ ರೀತಿ ನಾವು ಟ್ರ್ಯಾಕ್ ಮಾಡ್ಕೊತ ಮುಂದೆ ಹೋಗ್ತಾ ಇದ್ದೇವೆ. ಮಾಹೆನಲ್ಲಿ ಓದ್ತಕ್ಕಂಥ ಕೆಲವು ವಿದ್ಯಾರ್ಥಿಗಳು ಕೂಡ ಪೆಡ್ಲರ್ಸ್ ಆಗಿರುವಂಥದ್ದು, ಅವ್ರ ಕಡೆ ಬಲ್ಕ್ ಕ್ವಾಂಟಿಟಿ ಸಿಕ್ಕಿರುವಂಥದ್ದು ನಮ್ಮ ರೇಡ್ನಲ್ಲಿ ಗೊತ್ತಾಗಿದೆ. ಆ ಕೇಸಸ್ ಬಗ್ಗೆ ಅವರಿಗೆ ನಾವು ಮಾಹಿತಿ ಕೊಟ್ಟಿದ್ದೇವೆ. ಜೊತೆಗೆ ಒಂದಷ್ಟು ಕನ್ಸ್ಯೂಮರ್ಸು, ಯಾರು ವಿದ್ಯಾರ್ಥಿಗಳು ಅಲ್ಲಿ ಹಾಸ್ಟೆಲ್ಸ್ನಲ್ಲಿ ಇದ್ದು ಕಾಲೇಜ್ ಕ್ಯಾಂಪಸಸ್ನಲ್ಲಿ ಕನ್ಸಂಪ್ಷನ್ ಆಗಿರುವಂಥದ್ದು, ಈ ಪೆಡ್ಲರ್ಸ್ ಮೂಲಕ ಗೊತ್ತಾಗಿರುವಂಥದ್ದು, ಟೆಸ್ಟಿಂಗ್ ಮೂಲಕ ಪ್ರೂವ್ ಆಗಿರುವಂಥದ್ದು, ಅವೆಲ್ಲ ಪಟ್ಟಿ ಮಾಹೆಗೆ ಕೊಟ್ಟಿದ್ದಾರೆ. ಸೊ ಅವರು ಕೂಡ ಅದನ್ನು ಭಾಳ ಸಕಾರಾತ್ಮಕವಾಗಿ ತಗೊಂಡಿದ್ದಾರೆ, ಅದಕ್ಕೆ ಸ್ಪಂದಿಸಿದ್ದಾರೆ. ಒಟ್ಟಾಸೆ ಈ ಡ್ರಗ್ ವಿಚಾರಗಳಿಗೆ ಯಾರು ಸಹ ವಿದ್ಯಾರ್ಥಿಗಳನ್ನ ಸಪೋರ್ಟ್ ಮಾಡೋದಿಲ್ಲ. ಈ ದುಶ್ಚಟಗಳಿಗೆ ಯಾರು ಬಲಿಯಾಗಿರ್ತಾರೆ, ಅದರಲ್ಲಿ ಯಾರು ಇನ್ವಾಲ್ವ್ ಆಗಿರ್ತಾರೆ, ಅವರಿಗೆ ಇಲಾಖೆ ಆಗಲಿ ಅಥವಾ ಮಾಹೆ ಅಡ್ಮಿನಿಸ್ಟ್ರೇಷನ್ ಆಗಲಿ ಅವರು ಸಪೋರ್ಟ್ ಮಾಡೋದಿಲ್ಲ ಅನ್ನುವಂಥದ್ದು ಮೆಸೇಜ್ ಕೊಡುವಂಥದ್ದು ಮಾಹೆ ಅವ್ರದ್ದು ಒಟ್ಟು ನಿರ್ಧಾರ. ಹಾಗಾಗಿ ಅವರು ಸಹ ನಮ್ಮೊಂದಿಗೆ ಸ್ಪಂದಿಸಿ ಈಗ ಇತ್ತೀಚೆಗೆ ಪೆಡ್ಲಿಂಗ್ ಮತ್ತು ಕನ್ಸಂಪ್ಷನ್ನಲ್ಲಿ ಇರುವಂಥ 42 ವಿದ್ಯಾರ್ಥಿಗಳಿಗೆ ಸಸ್ಪೆಂಡ್ ಮಾಡಿದ್ದಾರೆ. ಕನ್ಸಂಪ್ಷನ್ನಲ್ಲಿ ಇರೋದಕ್ಕೆ ತಾತ್ಕಾಲಿಕ ಸಸ್ಪೆನ್ಷನ್, ಒಂದಷ್ಟು ದಿನ ಅವರು ಕ್ಲಾಸಸ್ ಅಟೆಂಡ್ ಮಾಡೋಂಗಿಲ್ಲ, ಅವರಿಗೆ ಒಂದಷ್ಟು ಫೆಸಿಲಿಟೀಸ್ ಕೊಡೋಂಗಿಲ್ಲ ಅನ್ನುವಂಥದ್ದು. ಯಾರು ಪೆಡ್ಲರ್ಸ್ ಇದ್ದಾರೆ ಅವ್ರ ಮೇಲೆ ಸ್ವಲ್ಪ ಇನ್ನೂ ಸ್ಟ್ರಿಕ್ಟ್ ಆಕ್ಷನ್ ಅನ್ನು ಅವ್ರು ತಗೊಂತಾ ಇದ್ದಾರೆ. ಬಹಳ ಇಂಪಾರ್ಟೆಂಟ್ ಇದೆ. ನನ್ಗೆ ಗೊತ್ತಿರೋ ಪ್ರಕಾರ ಬಹುಶಃ ಮಾಹಿನವರು ಕೂಡ ಮೊಟ್ಟ ಮೊದಲನೇ ಸತಿ ನಮ್ಮೊಂದಿಗೆ ಕೈ ಜೋಡಿಸಿ ಇಷ್ಟು ಒಂದು ಸ್ಟ್ರಿಕ್ಟ್ ಆಕ್ಷನ್ ಅನ್ನು ತಗೊಂಡಿದ್ದಾರೆ. ಇಷ್ಟೊಂದು ದೊಡ್ಡ ನಿರ್ಧಾರ ಇದು. ಆಕ್ಚುಲಿ ಒಂದು ಇನ್ಸ್ಟಿಟ್ಯೂಷನ್ ಈ ಮಟ್ಟಕ್ಕೆ ಮುಂದೆ ಬಂದರೆ ನಿಜವಾಗ್ಲೂ ಅಭಿನಂದನೆಗೆ ಪಾತ್ರರಾಗಿರ್ತಾರೆ.